ಮಲ್ಲಿಕಾ ಪ್ರಸಾದರು ಪುತ್ತೂರಿನಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಅನಾಥರಾಗಿದ್ದೆವು. ಯಾಕಂತೇಳಿ ಒಂದು ನಾಯಕತ್ವ ಇಲ್ಲದಂಥ ಒಂದು ಸ್ಥಿತಿ. ಯಾರದೋ ಒಬ್ಬರ ರಬ್ಬರ್ ಸ್ಟ್ಯಾಂಪ್ ಆಗಿ ಇಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡುವಂಥದ್ರಿಂದ ಪಕ್ಷದ ಸಂಘಟನೆಗೆ, ಬೆಳವಣಿಗೆಗೆ ಮತ್ತು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ನಮಗೆ ಪರಿಪೂರ್ಣತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಡೀ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ವ್ಯವಸ್ಥೆಯನ್ನು ರಾಜಕೀಯವಾಗಿ ಹಾಳು ಮಾಡಿದ್ದೇ ಪ್ರಭಾಕರ್ ಭಟ್. ಕಾಂಗ್ರೆಸ್ ರಾಜ್ಯಕ್ಕೆ ಕೊಟ್ಟು ತೊಂದರೆ ಇಲ್ಲ, ಅರುಣಕುಮಾರ ಗುತ್ತಿಲನಿಗೆ ಓಟು ಕೊಡಬೇಡಿ ಅಂತೇಳಿ ಪ್ರಭಾಕರ್ ಭಟ್ರು ಹೇಳಿದ್ದಾರೆ. ನಾವು ಭ್ರಮೆಯಲ್ಲಿದ್ದೇವೆ. ಅವರಿಗೆ ಸಂಘದಲ್ಲಿ ಜವಾಬ್ದಾರಿ ಇಲ್ಲ, ಸಂಘದಿಂದ ಹೊರಗೆ ಹಾಕಿದ್ದಾರೆ. ಸಂಘದ ಯಾವುದೇ ಜವಾಬ್ದಾರಿ ಇಲ್ಲ ಅವರಿಗೆ. ಸಂಘದ ಜವಾಬ್ದಾರಿ ಯಾರಿಗೆ ಅಂತೇಳಿ ಹೇಳಿ. ನನ್ನ ಹೆಸರು ಪ್ರಸ್ತಾವನೆ ಆಯಿತು. ಕೆಲವರು ನಮ್ಮ ಮಹಾನಾಯಕರು ಅನ್ನಿಸಿಕೊಂಡವರು ನನ್ನ ಹೆಸರನ್ನು ಉಲ್ಲೇಖ ಮಾಡಿ, ಅದಕ್ಕೆ ಬೇಕಾಗಿ ಕೆಲವು ವಾಸ್ತವ ಸಂಗತಿಗಳನ್ನು ಮತದಾರರ ಮುಂದೆ ಇಡಲಿಕ್ಕೆ ತಮ್ಮ ಮುಖೇನ ನಾನಿವತ್ತು ಈ ಮಾಧ್ಯಮದ ಮಿತ್ರರ ಜೊತೆಯಲ್ಲಿ ಸೇರಿದ್ದೇನೆ. ಈಗ ನಾನು ಕೇವಲ ಒಬ್ಬ ಮತದಾರ ಮಾತ್ರ. ಹಿಂದೆ ಸಾಮಾಜಿಕ ಕಾರ್ಯಕರ್ತನಾಗಿ ಬಹಳಷ್ಟು 45 ವರ್ಷಗಳಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ 1977ರಿಂದ 2003 ತನಕ ಸಾಮಾಜಿಕ ಸಾರ್ವಜನಿಕ ಬಿಜೆಪಿ ಕ್ಷೇತ್ರದಲ್ಲಿ ಕೂಡ ರಾಮ್ ಭಟ್ರವರ ಮಾರ್ಗದರ್ಶನದಲ್ಲಿ ದುಡಿತಾ ಇದ್ದಾರೆ. ಬದಲಾವಣದ ರಾಜಕೀಯ ಸ್ಥಿತಿಯಲ್ಲಿ ಬಹಳಷ್ಟು ರೂಪಾಂತರಗಳು ಎಲ್ಲ ರಾಜಕೀಯ ಕ್ಷೇತ್ರಗಳಲ್ಲಿ ಕೂಡ ಆಗಿದೆ. ಕಾಂಗ್ರೆಸ್ ಕೂಡ ರೂಪಾಂತರಿತವಾದಂಥ ಒಂದು ರಾಜಕೀಯ ವ್ಯವಸ್ಥೆ, ಸಂಘಟನೆ. ಬಿಜೆಪಿ ಪಂಚನಿಷ್ಠೆಗಳನ್ನು ಹೊತ್ತುಕೊಂಡು ಇದ್ದಂಥ ಬಿಜೆಪಿ ಇವತ್ತು ಆ ನಿಷ್ಠೆಗಳನ್ನೆಲ್ಲ ಬದಿಗೊತ್ತಿ ರಾಜಕೀಯವಾಗಿ ಕೆಲಸ ಮಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇದೆ. ಅಂದರೆ ನಿಷ್ಠಾವಂತರಿಗೆ ಬಿಜೆಪಿಯಲ್ಲಿ ಇವತ್ತು ಪ್ರಾತಿನಿಧ್ಯತೆ ಇಲ್ಲ, ಪ್ರತಿನಿಧೀಕರಣ ಮಾಡುವಂಥ ಸ್ಥಿತಿಯಲ್ಲಿ ನಿಷ್ಠಾವಂತರು ಇಲ್ಲ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಯಾರೋ ಹಿಂದಿನ ಸೀಟಿನಲ್ಲಿ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮಾಡಿ ಎದುರಿಗೆ ಯಾರೋ ಮುಖವಾಡ ಇಟ್ಟುಕೊಂಡು ಬ್ರೇಕು, ಕ್ಲಚ್ಚು, ಗೇರು ಎಲ್ಲ ಅವರ ಕೈಯಲ್ಲಿ ಇಟ್ಟುಕೊಂಡು ವಾಹನ ನಡೆಸು ಅಂತಿರುವಂಥದ್ದನ್ನು ನಿರ್ದೇಶನ ಕೊಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತೀನಿ. ಪುತ್ತೂರಿಗೆ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಯಾಕಂತ ಹೇಳಿದ್ರೆ ಇದರ ಹಿಂದೆ ಇದ್ದಂಥ ಶಕ್ತಿ ರಾಮ್ ಭಟ್ 1955ರಿಂದ ಪುತ್ತೂರಿನಲ್ಲಿ ವಕೀಲ ವೃತ್ತಿಯ ಜೊತೆಯಲ್ಲಿ ಆಗಿನ ಭಾರತೀಯ ಜನಸಂಘದಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದ್ದರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಸಂಘದ ಲಾಗಾಯಿತು ಕೆಲಸ ಮಾಡಿಕೊಂಡು ರಾಜಕೀಯವಾಗಿ ಸಂಘಟನೆ ಮಾಡಿದ್ದಾರೆ. ಕಾರ್ಮಿಕರ ಕ್ಷೇತ್ರದಲ್ಲಿ ಕೀರ್ತಿಶೇಷ ಪ್ರಭಾಕರ್ ಘಾಟೆಯವರ ಜೊತೆಯಲ್ಲಿ, ಕೊರಗಪ್ಪ ಸುವರ್ಣರಂಥವರ ಕಾರ್ಮಿಕ ಕ್ಷೇತ್ರದ ಮುಂದಾಳುಗಳ ನೇತೃತ್ವದಲ್ಲಿ ಜೊತೆಯಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ರಾಮ್ ಭಟ್ರು ಪುತ್ತೂರನ್ನು ಕೇಂದ್ರವಾಗಿ ಇಟ್ಟುಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಗ್ರಾಚಾರ ರಾಜಕೀಯ ಸನ್ನಿವೇಶದಲ್ಲಿ ಇವತ್ತು ಕಾಂಗ್ರೆಸ್ಸು ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದರೆ, ಅವರ ಪಕ್ಷದಿಂದಲೇ ಕಾರ್ಯಕರ್ತರಾಗಿ ದುಡಿತಿದ್ದು ನಾಯಕತ್ವವನ್ನು ವಹಿಸಿಕೊಂಡಂಥವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಲ್ಲಿ ಕೂಡ ಕಾಂಗ್ರೆಸ್ಸಿಗೆ ತಾಕತ್ತಿಲ್ಲದಂಥ ಒಂದು ಸ್ಥಿತಿ. ಬಿಜೆಪಿ ಕೂಡ ಹಾಗೆ ಆಗಿದೆ. ಕಾರಣ ಏನು ಅಂತ ಹೇಳಿದರೆ, ಬಿಜೆಪಿ ಮೊದಲಾಗಿ ತಾಲೂಕು, ಗ್ರಾಮ ಮಟ್ಟದ ಸಮಿತಿಗಳ ರಚನೆ ಮಾಡಿ, ಗ್ರಾಮ ಮಟ್ಟದಿಂದ, ತಳಮಟ್ಟದಿಂದ ತಾಲೂಕು ಮಟ್ಟದ ಸಮಿತಿಗಳನ್ನು ರಚನೆ ಮಾಡಿ, ಜಿಲ್ಲಾ ಮಟ್ಟದ ಸಮಿತಿಗಳನ್ನು ರಚನೆ ಮಾಡಿ, ತನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮುಖಾಂತರ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಕೂಡ ಒಂದು ವ್ಯವಸ್ಥೆ ಇತ್ತು. ಆದರೆ ಈಗ ಹಾಗೆ ಇಲ್ಲ. ಯಾರೋ ಒಬ್ಬರು ತೆರೆ ಮರೆಯಲ್ಲಿ ಕೂತ್ಕೊಂಡು ಅವನು ಅಧ್ಯಕ್ಷ ಆಗಬೇಕು, ಇವ ಕಾರ್ಯದರ್ಶಿ ಆಗಬೇಕು, ಅವನು ಆ ಸೊಸೈಟಿಗೆ ಅಧ್ಯಕ್ಷ ಆಗಬೇಕು, ಇವನು ಈ ಸೊಸೈಟಿಗೆ ಅಧ್ಯಕ್ಷ ಆಗಬೇಕು, ಅಥವಾ
ಅವರ ವೈಯಕ್ತಿಕವಾದಂಥ ಆತ್ಮೀಯ ಬಳಗದಲ್ಲಿ ಯಾರಾದರೂ ಸೇರಿಕೊಂಡಿದ್ದರೆ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೋ ಕಾರ್ಯದರ್ಶಿ ಸ್ಥಾನಕ್ಕೋ ಜವಾಬ್ದಾರಿಯನ್ನು ಹಂಚಿಕೊಳ್ಳುವಂಥ ಅವರನ್ನು ಆ ಸ್ಥಾನದಲ್ಲಿ ಕೂತುಗೊಳಿಸುವಂಥ ಒಂದು ವ್ಯವಸ್ಥೆ ತೆರೆಮರೆಯಲ್ಲಿ ನಡೀತಾ ಇದೆ. ಇದು ಕಳೆದ ಬಾರಿ ಶಕುಂತಲಾ ಶೆಟ್ಟರ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಹೀಗೇನೆ ಆಯಿತು. 54 ಗ್ರಾಮ ಸಮಿತಿಯವರು ಸೇರಿ ಶಕುಂತಲಾ ಶೆಟ್ಟರೇ ಅಭ್ಯರ್ಥಿ ಆಗಬೇಕು ಅಂತ ಹೇಳುವ ನಿಯಮ ನಿರ್ಣಯ ಮಾಡಿದ ನಂತರ ಸಹ ಎಲ್ಲ 54 ಸಮಿತಿಯವರು ಶಕುಂತಲಾ ಶೆಟ್ಟರೇ ಹೇಳಿದ ನಂತರ ಸಹ ಆ ಆಯ್ಕೆಯ ಪ್ರಕ್ರಿಯೆಯನ್ನು ಕುಮಾರಧಾರ ನದಿಗೆ ನೇತ್ರಾವತಿ ನದಿಯಲ್ಲಿ ಬಿಸಾಡಿ ನಮ್ಮ ಅಭ್ಯರ್ಥಿ ಮಲ್ಲಿಕಾ ಪ್ರಸಾದರು ಅಂತ ಹೇಳುವಂಥದ್ದನ್ನು ಅಲ್ಲಿಂದ ಘೋಷಣೆ ಮಾಡಿಸುವಂಥ ಕೆಲಸಗಳು ತೆರೆಮರೆಯಲ್ಲಿ ನಡೆಯಿತು. ಆಗ ಮತದಾರರಿಗಾಗಲಿ ನಮ್ಮ ಕಾರ್ಯಕರ್ತರಿಗಾಗಲಿ ಉತ್ತರ ಕೊಡುವಷ್ಟು ಸಾಮರ್ಥ್ಯ ನಮ್ಮ ಹತ್ರ ಯಾರ ಹತ್ರ ಇರಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳುವಂಥದ್ದು ಗೊತ್ತಿರಲಿಲ್ಲ. ಮತ್ತೆ ಗೊತ್ತಾಯ್ತು. ಅದರ ನಂತರ ಶಕುಂತಲಾ ಶೆಟ್ಟರು ಸ್ವಾಭಿಮಾನಿ ವೇದಿಕೆಯಲ್ಲಿ ಸ್ಪರ್ಧೆ ಮಾಡಿದರೆ 25,000 ಮತಗಳನ್ನು ಪಡೆದರು. ಹೆದರಿಸಿ ಬೆದರಿಸಿ ಕಾರ್ಯಕರ್ತನೆಲ್ಲ ತಡೆ ಹಿಡಿಯಲಾಯಿತು. ಬಿಜೆಪಿಯ ಪರವಾಗಿ ಕೆಲಸ ಮಾಡುವಂತೆ ಒತ್ತಾಯ ಮಾಡಲಾಯಿತು. ಆ ಬಳಿಕ ಶಕುಂತಲಾ ಶೆಟ್ಟರನ್ನು ಕಾಂಗ್ರೆಸ್ ಪಾರ್ಟಿಯವರು ಅವರ ಪಾರ್ಟಿಗೆ ಆಹ್ವಾನ ಮಾಡಿ ಅವರಿಗೆ ಸೀಟ್ ಕೊಟ್ಟರು. ಅವರು ಗೆದ್ದರು. ಕಾಂಗ್ರೆಸ್ನಲ್ಲಿ 5 ವರ್ಷ MLA ಆಗಿದ್ದು ಅದರ ನಂತರದ ಅವಧಿಯಲ್ಲಿ ಮತ್ತೆ ಸಂಜೀವರು ಬಂದರು. ನಾನು ಕೇಳೋದು, ಸಮರ್ಥ ನಾಯಕತ್ವ ಎಲ್ಲಿಂದ ಬರಬೇಕು? ಕಾರ್ಯಕರ್ತರ ಬೇಸಿನಿಂದ ಮೇಲೆ ಬೆಳೆದುಕೊಂಡು ಬರಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಕಾರ್ಯಕರ್ತರನ್ನು ಯಾರನ್ನು ಕೇಳುವುದೇ ಇಲ್ಲ, ಯಾರು ಕೂಡ. ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು ಬೇರೆ ಬೇರೆ ರೀತಿಯಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಒಟ್ಟಾಗಿ ಕೆಲಸ ಮಾಡಿ ಸಮಾಜದ ಹಿಂದುತ್ವದ ಒಂದು ಶಕ್ತಿಯನ್ನು ಕೂಡ ಸಂಚಯನ ಮಾಡಿಕೊಂಡು ಸಮಾಜಕ್ಕಾಗಿ ದುಡಿಯುವಂಥ ಒಂದು ಸ್ವಭಾವವನ್ನು ಬೆಳೆಸಿಕೊಂಡು ಬಂದರು. ಇಲ್ಲಿ ಯಾರನ್ನು ಕೇಳಲಿಕ್ಕಿಲ್ಲ. ಎಲ್ಲ ನಿಯಂತ್ರಣ ಕಲ್ಲಡ್ಕದಿಂದ ಪ್ರಾರಂಭ ಆಯಿತು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದವರು ಮಾತ್ರ SKCMS ಅಧ್ಯಕ್ಷ ಆಗ್ಬೋದು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದವರು ಕ್ಯಾಂಪು ಅಧ್ಯಕ್ಷರಾಗ್ಬೋದು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದವರು ಮಾತ್ರ MLA ಆಗಬೇಕು. ಯಾರಿಗೂ ಕೂಡ ಯಾವ ಸ್ಥಾನಗಳು ಪ್ರಭಾಕರ್ ಭಟ್ರಿಂದ ದೊರಕಬೇಕು. ಈ ಸ್ಥಿತಿ ಪಕ್ಷದ ಒಳಗಿನ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ಈ ರೀತಿ ನಡೆಯುತ್ತೆ. ಎಲ್ಲವನ್ನು ನೇಮಕಾತಿಯ ಮುಖಾಂತರ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಹಜವಾಗಿ ಬೆಳೆದು ಬಂದಂಥ ನಾಯಕತ್ವದ ಹೊಂದಿದವರು ಎಲ್ಲರೂ ದೂರ ನಿಂತರು. ರುಕ್ಮಯ್ಯ ಪೂಜಾರಿಗಳನ್ನು ದೂರ ಇಡಲಾಯಿತು. ವಿಶ್ವೇಶ್ವರ ಭಟ್ರನ್ನು ದೂರ ಇಡಲಾಯಿತು. ಶಕುಂತಲಾ ಶೆಟ್ಟರನ್ನು ಹೊರಗೆ ತಬ್ಬಾದು. ಶಕುಂತಲಾ ಶೆಟ್ಟರು 82ನೇ ಇಸ್ವಿಯಲ್ಲಿ ತಾಲೂಕು ಮಹಿಳಾ ಒಕ್ಕೂಟದ ಅಧ್ಯಕ್ಷೆಯಾಗಿ ಮಹಿಳೆಯರ ಹಲವು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿಕೊಂಡು ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾತ್ರ ಇದ್ದರು. ಅವರನ್ನು ಭಾರತೀಯ ಜನತಾ ಪಾರ್ಟಿಗೆ ಹೇಳ್ಕೊಂಡು ಬಂದವರು ನಾವೇ. ರಾಮಭಟ್ರು ಶುರುವಿಗೆ ಜಿಲ್ಲಾ ಪರಿಷತ್ತಿಗೆ ಚುನಾವಣೆಗೆ ನಿಲ್ಲಿಸಲಾಯಿತು. ಶಕುಂತಲಾ ಶೆಟ್ಟರು ಜಿಲ್ಲಾ ಪರಿಷತ್ತು ಚುನಾವಣೆ ಮುಗಿದ ನಂತರ ಎಲ್ಲ ಸ್ಥಾನಗಳನ್ನು ನಾವು ಕಳ್ಕೊಂಡೆವು. ಜಿಲ್ಲಾ ಪರಿಷತ್ತು ಸಂಘಪ್ರೇಗಳ ಅಧ್ಯಕ್ಷತೆಯಲ್ಲಿ ಬಂತು. ಮತ್ತೆ ಅಂದಿನ ದಿನಗಳಲ್ಲಿ ಕರ್ಮಳಿ ಸಂಶೆಟ್ಟರು ನಮ್ಮನ್ನೆಲ್ಲ ಕರೆದು ಹುರಿದುಂಬಿಸಿ ಮಹಿಳಾ ಮೋರ್ಚಾಕ್ಕೆ ಶಕುಂತಲಾ ಶೆಟ್ಟರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಜಿಲ್ಲಾ ಮಹಿಳಾ ಮೋರ್ಚಾ ಅವರು ಮಹಿಳಾ ಮೋರ್ಚಾವನ್ನು ಇಡೀ ಜಿಲ್ಲೆಯಲ್ಲಿ ಕುಂದಾಪುರದಿಂದ ಹಿಡಿದು ಸುಳ್ಯ ತನಕದ ಎಲ್ಲ 8 ಕ್ಷೇತ್ರಗಳಲ್ಲಿ ಕೂಡ ಓಡಾಟ ಮಾಡಿ ಮಹಿಳಾ ಮೋರ್ಚಾವನ್ನು ಕಟ್ಟಿದರು. ರಾಜ್ಯ ಮಹಿಳಾ ಮೋರ್ಚಾಕ್ಕೆ ಹಾಕಿದರು. ಅವರು ರಾಜ್ಯ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ ಆಗಿದ್ದರು. ಕೊನೆಗೆ ಅವರು ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ ಆಗಿದ್ದ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಪುತ್ತೂರಿನಲ್ಲಿ ಸೀಟಿಲ್ಲ. ಈ ದುರವಸ್ಥೆ ಇಂಥ ಹೋರಾಟಗಾರರಿಗೆ, ಸಮಾಜಕ್ಕಾಗಿ ದುಡಿತಾ ಇರತಕ್ಕಂಥವರಿಗೆ ಸ್ಥಾನಮಾನ ಕೊಡೋದು, ಯಾರಿಗೋ ಒಬ್ಬರಿಗೆ ತಂದು ಸೀಟ್ ಕೊಡ್ತಾರೆ ಅಂತೇಳಿ ಆಗುತ್ತೆ. ನಾವು ಅದನ್ನು
ಮಲ್ಲಿಕಾ ಪ್ರಸಾದರು ಪುತ್ತೂರಿನಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಅನಾಥರಾಗಿದ್ದೆವು. ಯಾಕಂತೇಳಿ ಒಂದು ನಾಯಕತ್ವ ಇಲ್ಲದಂಥ ಒಂದು ಸ್ಥಿತಿ ಇತ್ತು. ಅದರ ನಂತರ ಸಂಜೀವನವರು ಅಧ್ಯಕ್ಷರಾಗಿದ್ದರು. ನಾನು ವಾಸ್ತವ ಸಂಗತಿಯನ್ನು ಹೇಳ್ತೇನೆ. ನಾನು 77ನೇ ಇಸ್ವಿಯಿಂದ ರಾಮ್ ಭಟ್ರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ. 87ನೇ ಇಸ್ವಿಯಲ್ಲಿ ಜಿಲ್ಲಾ ಪಂಚಾಯತಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಿತಿ ನಿರ್ಮಾಣ ಆಯಿತು. ಯಾಕಂತ ಹೇಳಿದ್ರೆ ರಾಮ್ ಭಟ್ರು BJPಯಲ್ಲಿ ಒಟ್ಟಿಗೆ ನಿಂತಿದ್ದರು. ಅದೇ ಸಂದರ್ಭದಲ್ಲಿ ಶಿವರಾಮಗೌಡರು ಜನತಾ ಪಕ್ಷದಿಂದ ಒಟ್ಟಿಗೆ ನಿಂತರು. ಶಿವರಾಮಗೌಡರಿಗೆ 34,200 ಚಿಲ್ಲರೆ ಓಟು ಬಂದಿತ್ತು. ರಾಮ್ ಭಟ್ರಿಗೆ 34,800 ಚಿಲ್ಲರೆ ಓಟು, 17,800, 17,200 ಮತ್ತು 17,800 ಓಟು ಬಂದಿತ್ತು. ಸೊರಕೆಯವರು ಗೆದ್ದರು 34,000 ಚಿಲ್ಲರೆ ಓಟಿನಲ್ಲಿ. 17,000 ಲೀಡ್ನಲ್ಲಿ ಗೆದ್ದೆವು ಅಂತ ಹೇಳಿದರು. ಆಗ ನಮಗೆ ಗೊತ್ತಾಯಿತು ವಾಸ್ತವವಾಗಿ ಸಮಾಜ ನಮ್ಮದು ಒಡೆದದ್ದರಿಂದಾಗಿ, ಓಟು ಡಿವೈಡ್ ಆದದ್ದರಿಂದಾಗಿ ಕಾಂಗ್ರೆಸ್ ಗೆಲುವಿಗೆ ಸಾಧ್ಯತೆ ಆಯಿತು. ನಾನು ಮತ್ತೆ ಎಲ್ಲ ಗ್ರಾಮಗಳಲ್ಲಿ, ಈ 67 ಗ್ರಾಮಗಳ ಜೊತೆಯಲ್ಲಿ ಸುಳ್ಯ ತಾಲೂಕಿನ 33 ಗ್ರಾಮಗಳು, ಬಂಟ್ವಾಳ ತಾಲೂಕಿನ 11 ಗ್ರಾಮಗಳು, ಸುಮಾರು 100 ಗ್ರಾಮಗಳ ವ್ಯಾಪ್ತಿಯಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯ ನೆಲೆಯಲ್ಲಿ ಕೆಲಸ ಮಾಡ್ತೇನೆ. ಗ್ರಾಮ ಸಮಿತಿಗಳನ್ನು ಮಾಡಿ ಸುಮಾರು 30, 36, 37 ಗ್ರಾಮಗಳಿಗೆ ಎಲ್ಲ ಹಿಂದೂ ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ನೀಡಿ ಜಾಗೃತಿಗೆ ಬಗ್ಗೆ ಕೆಲಸ ಮಾಡಿದ್ದೆ. 1982ನೇ ಇಸ್ವಿಯಲ್ಲಿ ಪುತ್ತೂರು ತಾಲೂಕಿನಲ್ಲಿ 82 ಕಡೆಯಲ್ಲಿ ಸತ್ಯನಾರಾಯಣ ಪೂಜೆಗಳನ್ನು ಮಾಡಿಸಿ ಅದೊಂದು ಜಾಗೃತಿಯ ದೃಷ್ಟಿಯಿಂದ ಮಾಡಿದೆ. ನಾನು ನನ್ನ ಗ್ರಾಮದಲ್ಲಿ 73ನೇ 74ನೇ ಇಸ್ವಿಯಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆ. ಯಾಕೆಂತೇಳಿದರೆ ಅವತ್ತಿನ ಒಂದು ಸಾಮಾಜಿಕ ಸ್ಥಿತಿ ಏನಿತ್ತು ಅಂತ ಹೇಳಿದರೆ, ವೀರೇಂದ್ರ ಪಾಟೀಲರು ಸಂಪನ್ಮೂಲ ಕ್ರೋಢೀಕರಣ ಮಾಡುವ ದೃಷ್ಟಿಯಿಂದ ಆಗ ರಾಮಕೃಷ್ಣ ಹೆಗ್ಡೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ 69ನೇ ಇಸ್ವಿಯಲ್ಲಿ 70ನೇ ಇಸ್ವಿಯಲ್ಲಿ ಈ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಶೇಂದಿ ಶರಾಬುಗಳ ಮಾರಾಟದ ವ್ಯವಸ್ಥೆಯನ್ನು, ಮುಕ್ತ ಮಾರಾಟದ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತಂದರು. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಸಾಮಾನ್ಯ ಕೂಲಿ ಕಾರ್ಮಿಕ ವರ್ಗದ ಜನ ದಿನನಿತ್ಯ ಕುಡಿದು ಬಂದು ಬೀಳುವಂಥ ಒಂದು ಸ್ಥಿತಿ. ಎಲ್ಲರ ಆರ್ಥಿಕ ಸ್ಥಿತಿಗಳು ದುರ್ಬಲ. ದುಡಿಮೆಯೇ ಬಂಡವಾಳವಾಗಿ ಜೀವನ ಮಾಡಿಕೊಂಡು ಬರುವಂಥ ಕಾರ್ಮಿಕ ವರ್ಗದ ಜನ ಮತ್ತಷ್ಟು ಶೋಷಣೆಗೆ ಒಳಗಾಗಿದೆ. ಇದನ್ನು ನಾವು ತಪ್ಪಿಸಬೇಕು ಅಂತ ಹೇಳೋ ಚಿಂತನೆ, ಆಗ ನಾನು ಸಣ್ಣ ಹುಡುಗ, ಕಾಲೇಜಿಗೆ ಹೋಗ್ತಾ ಇದ್ದೆ. ಇದನ್ನು ತಪ್ಪಿಸಬೇಕು ಅಂತೇಳಿ ಏನು ಮಾಡೋದು, ಭಜನಾ ಮಂಡಳಿ ಪ್ರಾರಂಭ ಮಾಡಿದೆ ಗೋಡಿಂಬಾಡಿ. ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯ ಮುಖಾಂತರ ನಮ್ಮ ಹಿಂದುತ್ವದ ಜಾಗೃತಿಗೆ ಬೇಕಾದ ಕೆಲಸ ಮಾಡಿ, ನಮ್ಮ ಸಾಕಷ್ಟು ಬೀಡಿ ಕಾರ್ಮಿಕರ ಮಕ್ಕಳು ಬೀಡಿ ಕಾರ್ಮಿಕರು ಉದ್ಯಮ ಆಗಿತ್ತು. ನಮಗೆ ಬೀಡಿ ಕಾರ್ಮಿಕರ ಮಕ್ಕಳನ್ನು ಶೋಷಣೆ ಮಾಡ್ತಾ ಇದ್ದದ್ದನ್ನು ಕಂಡು ಅದಕ್ಕೆ ಪ್ರತಿರೋಧ ಮಾಡಿ, ಅವರಿಗೆ ಪ್ರಾವಿಡೆಂಟ್ ಫಂಡ್ ಗ್ರ್ಯಾಚ್ಯುಟಿ ಸಿಕ್ಕದೇ ಇದ್ದಾಗ ಅದಕ್ಕೆ ಬೇಕಾಗಿ ಹೋರಾಟ ಮಾಡಿ, ಈ ರೀತಿ 10 ಹಲವು ಹೋರಾಟಗಳನ್ನು ಮಾಡಿ ಮುಂದೆ ಬರ್ತಾ ಇರುವಾಗ 77ನೇ ಇಸ್ವಿಯಲ್ಲಿ ರಾಮ್ ಭಟ್ರು ನಮಗೆ MLA ಆದರು, ಸಿಕ್ಕಿದ್ರು. ಆಗ ಅವರು ಕೇಳಿದರು, ನಿಮಗೆ ಪುರುಸೋದಿದ್ದರೆ ಬರ್ಬೋದಾ BJP ಆಫೀಸಿನಲ್ಲಿ ಒಂದು ಕೆಲಸ ಮಾಡ್ಬೋದಾ? ಆಗ ಜನತಾ ಪಕ್ಷದ ಆಯಿತು ರಾಮ್ ಭಟ್ರೆ ಅಂತೇಳಿ ನಾನು ಅವ್ರ ಜೊತೆ ಕೂರಿಸಿದೆ. 1980ರಲ್ಲಿ ಪ್ರಥಮ ಭಾರತೀಯ ಜನತಾ ಪಾರ್ಟಿ ಅಧಿವೇಶನ ಬಾಂಬೆಯಲ್ಲಿ ಆಗಿದ್ದಾಗ ರಾಮ್ ಭಟ್ರ ಜೊತೆಯಲ್ಲಿ ಭಾಗವಹಿಸಿದ್ದಲ್ಲಿ ನಾನೊಬ್ಬ. ಅದರ ನಂತರದ ನಿರಂತರ 20-25 ವರ್ಷ ನನ್ನ ಸ್ವಂತದ ಬಗ್ಗೆ ಯೋಚನೆ ಮಾಡದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿದಿದ್ದೇನೆ. ಅದಕ್ಕೆ ಮತ್ತೊಂದು ಕಾರಣ ಏನು ಅಂತ ಹೇಳಿದರೆ, ಉಪ್ಪಿನಂಗಡಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಒಬ್ಬರು DK ಯೂಸುಫು, ಮತ್ತೊಬ್ಬರು ಕಬಕದವರು ಅಬ್ದುಲ್ ರಜಾಕ್, ಮತ್ತೊಬ್ಬರು ಮಾರ್ಟಿನ್ ಡಿಸೋಜ, 3 ನಿಂತಿದ್ದು ಕಾಂಗ್ರೆಸ್ಸಿಂದ ತಾಲೂಕು ಬೋರ್ಡಿಗೆ. ನಮ್ಮ ಕಡೆಯಿಂದ ನನಗೆ ಜವಾಬ್ದಾರಿ ಕೊಟ್ಟಿದ್ದು ಪಕ್ಷದಿಂದ. ನಮ್ಮ ಕಡೆಯಿಂದ ನಾನು ಮಾಧವ ಶೆಟ್ಟರನ್ನು, ಕೇಪುಳು ಬಾಳಪ್ಪ ಪೂಜಾರಿ ಅವರನ್ನು, ಮತ್ತು ವಕೀಲರು ಮೂಡಾಯೂರಿನ ಸುರೇಶ್ ಪಡಿವಾಡ್ ಅವರನ್ನು ಚುನಾವಣೆಗೆ ನಿಲ್ಲಿಸಿದ್ದೇವೆ. ಪರಿಣಾಮ ಏನಾಯಿತು ಅಂತೇಳಿದರೆ, ನಮ್ಮ 3 ಹಿಂದೂಗಳು ಸೋತರು, 2 ಮುಸಲ್ಮಾನರು, ಒಬ್ಬರು ಕ್ರಿಶ್ಚಿಯನ್ ಅಭ್ಯರ್ಥಿ ಮಾತ್ರ ಗೆದ್ದರು ಕಾಂಗ್ರೆಸ್ಸಿನ. ನಮ್ಮ ಹಿಂದೂಗಳಲ್ಲಿ ಜಾಗೃತಿ ಇರತಕ್ಕಂಥದ್ದು ಇಷ್ಟು ಕನಿಷ್ಠ ಸ್ಥಿತಿಗೆ ಬಂದಿದೆ ಅಂತ ಹೇಳುವಂಥದ್ದನ್ನು ಗೊತ್ತಾಗಿ ಅವತ್ತು ನಾನು ನಿರ್ಣಯ ತಗೊಂಡೆ. ನಾನು ಹಿಂದುತ್ವಕ್ಕೆ ಬೇಕಾಗಿ BJPಯಲ್ಲಿ ಗಟ್ಟಿ ನೆಲೆಯಲ್ಲಿ ನಿರಂತರ ಕೆಲಸ ಮಾಡಬೇಕು ಅಂತ ಹೇಳುವ ಒಂದು ಅಭಿಪ್ರಾಯಕ್ಕೆ ಬಂದು, ಆ ಬಳಿಕ ರಾಜಕೀಯ ಕ್ಷೇತ್ರದಲ್ಲಿ ರಾಮ್ ಭಟ್ರಿಗೆ ಒಟ್ಟಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕಾರಿ ಕ್ಷೇತ್ರ, ವಿಶ್ವ ಹಿಂದೂ ಪರಿಷತ್ತು
ಮತ್ತು ಇತರ ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿಕೊಂಡಿದೆ. ಇವತ್ತು ನಮ್ಮ ದೌರ್ಭಾಗ್ಯ, ಇಷ್ಟು ದೊಡ್ಡ ಹೋರಾಟದ ಕೇಂದ್ರ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಪುತ್ತೂರು ಕ್ಷೇತ್ರದಲ್ಲಿ, ಇಷ್ಟು ಹೋರಾಟಗಾರರು ಇದ್ದಂಥ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಮಿಟಿಯವರ ಹತ್ರ ಕೇಳಲಿಲ್ಲ. ನಾನು ಎಲ್ಲಿ ತನಕದ ನಮ್ಮ BJPಯ ನೇತೃತ್ವದ ರಾಜ್ಯ ಮಟ್ಟದವರು ಕೂಡ ಅದನ್ನು ಕೇಳಲಿಲ್ಲ. ನಮ್ಮ ಕಟೀಲ್ರನ್ನು ನಮ್ಮ MP ಕ್ಯಾಂಡಿಡೇಟ್ ಅಂತೇಳಿ ಘೋಷಣೆ ಮಾಡುವಾಗ ಕೂಡ ಜಿಲ್ಲಾ ಸಮಿತಿಯಲ್ಲಿ ನಿರ್ಣಯ ಮಾಡಲಿಲ್ಲ, ತಾಲೂಕು ಸಮಿತಿಗಳಲ್ಲಿ ಅಭಿಪ್ರಾಯ ತಗೊಳ್ಳಿಲ್ಲ. ಪ್ರಭಾಕರ್ ಭಟ್ರು ನಾಗರಾಜ್ ಶೆಟ್ಟರ ಮುಖಾಂತರ ಘೋಷಣೆ ಮಾಡಿಸಿದರು. ಇದು ಆಂತರಿಕ ಪ್ರಜಾಪ್ರಭುತ್ವ. ಇದನ್ನು ಯಾರು ಕ್ವೆಶ್ಚನ್ ಮಾಡುವ ಸ್ಥಿತಿಯಲ್ಲಿಲ್ಲ. ಯಾಕಂತ ಹೇಳಿದರೆ ಪ್ರಭಾಕರ್ ಭಟ್ರು ಹೇಳಿದ್ದೇ ಇಲ್ಲಿ ನಡೀತದೆ ಅಂತ ಹೇಳುವಂಥ ಭ್ರಾಂತಿಯಲ್ಲಿ ಕೇಂದ್ರದವರು ಕೂಡ ನಿಂತು. ಕೊನೆಗೆ ನಾನು ಜಿಲ್ಲಾಧ್ಯಕ್ಷ ಆಗಿದ್ದಾಗ ಈ ಕ್ಷೇತ್ರದಿಂದ ಮೋನ ಭಂಡಾರಿಯವರನ್ನು ಒಂದು ಚುನಾವಣೆಗೆ ನಿಲ್ಲಿಸಬೇಕು ಅಂತೇಳಿ ನನಗೆ ನಮಗೆ ರಾಜ್ಯದಲ್ಲಿ ಹೇಳಿದರು, ಆಗ್ಬೋದು ಅಂತೇಳಿ. ಅದಕ್ಕೆ ವ್ಯವಸ್ಥೆಗೆ ಅದು ಎಲ್ಲ ಪ್ರಭಾಕರ್ ಭಟ್ರು, ಎಲ್ಲವನ್ನು ಪ್ರಭಾಕರ್ ಭಟ್ರ ಹತ್ರ ಮಾತಾಡೋದಿದ್ರೆ ಈ ಸಾಮಾನ್ಯ ಕಾರ್ಯಕರ್ತರ ಹತ್ರ ಯಾರು ಮಾತಾಡ್ತಾರೆ? ಈ ರೀತಿಯ ಒಂದು ದುರವಸ್ಥೆ BJPಗೆ ಬಂದದರ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕರ್ತರು ಅತ್ಯಂತ ಮಾನಸಿಕವಾಗಿ ನೊಂದಿದ್ದಾರೆ. ಅದರ ಪರಿಣಾಮ ನನಗೆ ಮೊನ್ನೆ ಅರುಣ್ ಕುಮಾರ್ ಕಟೀಲ್ರು ನಾಮಪತ್ರ ಹಾಕ್ತಾರೆ ಅಂತ ಹೇಳುವಾಗ ಸಂತೋಷ ಆಯಿತು. ನನಗೆ ಹೆದರಿಕೆ ಇತ್ತು, ಕೊನೆಯ ಗಳಿಗೆಯಲ್ಲಿ ಎಲ್ಲಿಯಾದರೂ ನಾಮಪತ್ರವನ್ನು ವಾಪಸ್ ಪಡ್ಕೊಂಡು ಹೋಗ್ತಾರೆ ಏನೋ, ಅವರ ಮೇಲೆ ಅಷ್ಟು ಒತ್ತಡಗಳು ಬರ್ಬೋದು, ಮಠಾಧಿಪತಿಗಳಿಂದ, ಬೇರೆ ಬೇರೆ ವ್ಯಕ್ತಿಗಳಿಂದ, ಬೇರೆ ಬೇರೆ ಶಕ್ತಿಗಳಿಂದ ಅವರ ಮೇಲೆ ಒತ್ತಡಗಳನ್ನು ತಂದು ಹಿಂದೆ ತೆಗೆಯುವಂಥ ಸ್ಥಿತಿ ನಿರ್ಮಾಣ ಮಾಡಬಹುದು ಅಂತ ಹೇಳುವ ಒಂದು ಆಂತರಿಕವಾಗಿ ನನಗೆ ಕೂಡ ಹೆದರಿಕೆ ಇತ್ತು. ಕೊನೆಗೆ ಅವರು ಮನಸ್ಸು ಗಟ್ಟಿ ಮಾಡಿ ನಿಂತಿದ್ದಾರಲ್ಲ, ನಮ್ಮ ಭಾಗ್ಯ ಇವತ್ತು, ಇದು ನಮ್ಮ ಭಾಗ್ಯ. ಯಾಕೆಂತ ಹೇಳಿದರೆ ನಿಜವಾದ ಜನಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡಬೇಕಾಗಿದೆ, ನಿಜವಾದ BJPಯ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಯಾರದೋ ಒಬ್ಬರ ರಬ್ಬರ್ ಸ್ಟ್ಯಾಂಪ್ ಆಗಿ ಇಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡುವಂಥದ್ರಿಂದ ಪಕ್ಷದ ಸಂಘಟನೆಗೆ, ಬೆಳವಣಿಗೆಗೆ ಮತ್ತು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ನಮಗೆ ಪರಿಪೂರ್ಣತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಅರುಣ್ ಕುಮಾರ್ ಕಟೀಲ್ ಸಮರ್ಥ ಅಭ್ಯರ್ಥಿಯಾಗಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಪುತ್ತೂರಿನ ಜನರ, ಮಹಾಲಿಂಗೇಶ್ವರ ದೇವರ, ಪುತ್ತೂರಿನ ಎಲ್ಲ ಮತದಾರರ ಅಭಿಪ್ರಾಯಕ್ಕೆ ಪೂರಕವಾಗಿ ಎಲ್ಲ ಮತದಾರರು ಕೂಡ ಅತ್ಯಂತ ಕಳಕಳಿಯಿಂದ ಅವರ ಪರವಾಗಿ ಮತದಾನ ಮಾಡಿ ಅವರನ್ನು ಗೆಲ್ಲಿಸ್ತಾರೆ ಅಂತ ಹೇಳುವ ಅಭಿಪ್ರಾಯ. ಇದು ಸಾರ್ವತ್ರಿಕವಾಗಿ ನಾನು ಇಡೀ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆಗೆ ಹೋಗಿದ್ದಾಗ, ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ, ಬೇರೆ ಬೇರೆ ನಮ್ಮ ಬಂಧುಗಳೊಂದಿಗೆ ಮಾತುಕತೆ ಮಾಡಿದಾಗ ಬಂದಂಥ ಅಭಿಪ್ರಾಯ, ಈ ಬಾರಿ ಕಟೀಲ್ರು ನಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳುವ. ಮೊನ್ನೆ ತಾನೇ ಒಬ್ಬರು ನಮ್ಮ ಮಹಾನ್ ನಾಯಕರಾಗಿದ್ದರು, ನಾವು ಅವರಿಂದ ತುಂಬ ನಿರೀಕ್ಷೆ ಮಾಡಿದ್ದೆವು, DV ಸದಾನಂದ ಅವರು ನಾನೇ BJP ಅಂತ ಹೇಳುವಂಥದ್ದನ್ನು ಹೆಗ್ಗಳಿಕೆಯನ್ನು ಹೇಳಿಕೊಳ್ತಾರೆ. ಅವರು ಎಲ್ಲಿದ್ದರು ಅಂತ ಹೇಳಿದರೆ, ರಾಮ್ ಭಟ್ರು ಪ್ರಥಮದಲ್ಲಿ ಜಿಲ್ಲಾ BJPಯ ಅಧ್ಯಕ್ಷರಾಗಿದ್ದಾಗ ಸುಳ್ಯ ಕ್ಷೇತ್ರದ ಕ್ಷೇತ್ರ ಸಮಿತಿಯ ರಚನೆ ಮಾಡುವಂಥ ಜವಾಬ್ದಾರಿ ಚುನಾವಣಾಧಿಕಾರಿಯಾಗಿ ನನ್ನನ್ನು ನಿಯುಕ್ತಿ ಮಾಡಿದೆ. ನಾನು ಸುಳ್ಯ ಕ್ಷೇತ್ರದ ಅಲ್ಲಿಯ ಸಭೆಯನ್ನು ಕರೆದು ಸುಳ್ಯದಲ್ಲಿ ಸೇರಿದಂಥ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಅವರನ್ನು ಸುಳ್ಯ ಕ್ಷೇತ್ರದ BJP ಅಧ್ಯಕ್ಷ ಅಂತೇಳಿ ಸುಳ್ಳಿಗೆ ಆಯ್ಕೆ ಮಾಡಿದ್ದೆ 1982. ಅದರ ನಂತರ ಅವರಲ್ಲಿರುವಂಥ ಪ್ರತಿಭೆ, ಒಳ್ಳೆಯ ಲೀಡರ್ಶಿಪ್ಪಿನ ಗುಣಗಳು ಇದೆ ಅವರ ಹತ್ರ, ಇಲ್ಲ ಅಂತೇಳಿ ಹೇಳೋದಿಲ್ಲ. ಅದಕ್ಕೆ ಅನುಗುಣವಾಗಿ ಅವರಿಗೆ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು, ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು, ಬೇರೆ ಬೇರೆ ಸಂಘದ ಪಾರ್ಟಿಯಲ್ಲಿ ಹಲವು ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದಾರೆ. ಆದರೆ ಒಂದು ಸಭೆಯನ್ನು ನಡೆಸಿದ್ದು ನನಗೆ ಗೊತ್ತಿತ್ತು, ಅದು ಬಿಡುವ. ಅದರ ನಂತರ ಪುತ್ತೂರಿನಲ್ಲಿ ಅವರು ಅಭ್ಯರ್ಥಿ ಆಗಬೇಕು ಅಂಥೇಳಿ ನಾನು ನಮ್ಮ ಆತ್ಮೀಯರಾಗಿದ್ದಂಥ ಗಣಪತಿ ಶೆಣೆಯವರು, ಕಲ್ಲೆಗ ಸಂಜೀವರು ಅವರ ಮನೆಗೆ ಹೋಗಿ ಅವರ ಜಾತಕ ತೆಗೆದುಕೊಂಡು, ಆ ಜಾತಕವನ್ನು ಮುನಿಯಂಗಳ ಕೃಷ್ಣ ಭಟ್ರು ಅಂತ ಹೇಳಿದರು, ಇವತ್ತು ಪ್ರಸಾದ್ ಮುನಿಯಂಗಳಿದ್ದಾರೆ ಅವರ ತಂದೆಯವರು, ಕೊಂಬಾರ್ನಲ್ಲಿ ಅವರ ಮನೆಯಲ್ಲಿ ಕೂತ್ಕೊಂಡು ಆ ಜಾತಕವನ್ನು ವಿಮರ್ಶೆ ಮಾಡಿದಾಗ ಅವರು ಹೇಳಿದರು 91ನೇ ಇಸ್ವಿಯಲ್ಲಿ
ಇದು ಬಹಳ ಉತ್ತಮ ಜಾತಕ ಮಾರ, ಇದಕ್ಕೆ ಮುಖ್ಯಮಂತ್ರಿ ಆಗೋ ಯೋಗ ಉಂಟು, ನೀವು ಏನು ಮಾಡ್ತೀರಿ, ಏನು ಸರ್ ಹೇಗೆ ಮಾಡ್ಬೋದು, ಓಡ ಒಳ್ಳೆದುಂಟು ಜಳ್ಳ ಇಲ್ಲ ಅಂತ ಹೇಳಿದ್ರು. ಕಾರ್ಯಕರ್ತರೇ ಇಲ್ಲ, ಆಗ ಎಲ್ಲ ದಳ ಕಾಂಗ್ರೆಸ್. ಬಿ ಜೆ ಪಿಯಲ್ಲಿ ಧರ್ಮಕ್ಕೆ ಕೆಲಸ ಮಾಡುವ ಕಾರ್ಯಕರ್ತರು ಯಾರು ಸಿಗ್ತಾರೆ, ಯಾರೂ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದರು. ನಾವು ಬಂದು ಪ್ರಮುಖರೆಲ್ಲ ಕೂತ್ಕೊಂಡು ರಾಮಭಟ್ರಕ್ಕೆ ಸಮಾಲೋಚನೆ ಮಾಡಿ ದರ್ಬೆ ಬಳುವಾರಿನಿಂದ ದರ್ಬೆ ತನಕ ಒಂದು ಗೊಂದಿ ಬರವಣಿಗೆ ತೆಗೆದಿದ್ದೆವು. ಆಗ 3,000 ಜನವನ್ನು ನಾವು ಸೇರಿಸಿದೆವು. ಅದರ ಮುಖಾಂತರ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿತ್ತು. ಕೆಲವು ಓಟ್ ಮತಗಳಿಂದ ಅವರು ಸೋತರು. ಡಿ ವಿ ಸದಾನಂದ ಸುದೀನ ಸರ್ ಎರಡನೇ ಸರ್ತಿ ಮತ್ತೆ 400 ಕೂಡ ಇದ್ದರು ಚುನಾವಣೆ ಒಳಗೆ. 404 ಓಟ್ಗಳಿಂದ ಅವರು ಎರಡನೇ ಸರ್ತಿ ಎಮ್.ಎಲ್.ಎ ಆಗಿ ಗೆದ್ದರು. ರಾಮಭಟ್ರು ನನ್ನ ಹತ್ರ ಹೇಳಿದರು, 82ನೇ ಇಸ್ವಿಯಲ್ಲಿ ರಾಮಭಟ್ರಿಗೆ ಡಮ್ಮಿಯಾಗಿ ನನ್ನ ಹತ್ರ ನಾನು ಹಚ್ಚಿದ್ದಾರೆ, ನೀನು ಬೆಳಿಬೇಕು, ನೀನು ಮುಂದೆ ಲೀಡರ್ ಆಗಬೇಕು. 87ರ ಚುನಾವಣೆಯಲ್ಲಿ ಕೂಡ ನನ್ನನ್ನು ಡಮ್ಮಿ ಹಾಕಿದ್ದಾರೆ. ಆವಾಗಲೂ ನಾನು ಅಭ್ಯರ್ಥಿ ಆಗುವುದು ಬೇಡ, ಬೇರೆ ಟಿವಿಯನ್ನು ಅಭ್ಯರ್ಥಿ ಮಾಡುವ ಅಂತ ಹೇಳುವ ಪ್ರಸ್ತಾವನೆಯನ್ನು ಹೇಳಿದ್ದೆ. ಅದೇ ಪ್ರಕಾರ 3ನೇ ಸರ್ತಿ ಡಿ ವಿ ಸದಾನಂದರನ್ನು ಅಭ್ಯರ್ಥಿ ಮಾಡಿತು. ಅವರು ಅಭ್ಯರ್ಥಿಯಾಗಿದ್ದಾಗಲೂ ನಾನು ಡಮ್ಮಿಯಾಗಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೆ. ನನಗೆ ವೈಯಕ್ತಿಕವಾಗಿ ಎಮ್.ಎಲ್.ಎ ಆಗಬೇಕು ಅಂತ ಹೇಳಿ ಇರಲಿಲ್ಲ. ಬಿ ಜೆ ಪಿಯಿಂದ ಒಬ್ಬನನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಸಮರ್ಥ ನಾಯಕರನ್ನು ಒಬ್ಬನನ್ನು ರೂಪಿಸಬೇಕು, ನೇತೃತ್ವ ಕೊಡಬೇಕು, ನಮ್ಮ ಸಂಘಟನೆಗೆ ಬಲ ಕೊಡಬೇಕು, ಅಂಥ ವ್ಯಕ್ತಿಯನ್ನು ನಿರ್ವಹಿಸಬೇಕು ಅಂತೇಳಿ ನಾವು ನೆನೆಸಿದ್ವಿ. ಆದರೆ ಇಲ್ಲಿ ಬಿ ಜೆ ಪಿಯನ್ನು ಬಲಿಪಶು ಮಾಡಿದರು. ಅವರೊಬ್ಬರು ಮಾತ್ರ ಬೆಳೆದರು. ಕೊನೆಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಆಶೆ ಇತ್ತು ನಮ್ಮದು, ರೈತರದ್ದು ಕುಂಕಿ ಹಕ್ಕನ್ನು ಕೊನೆಯ ಪಕ್ಷ ಒಂದು ರೆಗ್ಯುಲರೈಸ್ ಮಾಡಿಕೊಟ್ಟಾರು ಅಂತ ಹೇಳುವ ಒಂದು ನಿರೀಕ್ಷೆ ಇತ್ತು. ಅದನ್ನು ಕೂಡ ಅವರು ಮಾಡಲಿಲ್ಲ. ನಮ್ಮ ನಿತಿನ ಒಳ್ಳೆಯ ಯೋಜನೆಗೆ ವ್ಯವಹಾರ ಮಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ಇದು ನಮ್ಮ ನಾಯಕರಲ್ಲಿದ್ದಂಥ ಗುಣಗಳು. ಅವರು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆದರೂ ಮಾಡಬಹುದು ಅಂತ. ಇದು ಸ್ವಾತಂತ್ರ್ಯ ಬಂದಾಗಿನಿಂದ ಬ್ರಿಟಿಷರ ಕಾಲದಲ್ಲಿ 1887ನೇ ಇಸ್ವಿಯಲ್ಲಿ ಮಾಡಿದಂಥ ಕುಂಕಿ ಹಕ್ಕಿನ ಕಾನೂನು, ಮೆಡ್ರಾಸ್ ಗೌರ್ಮೆಂಟ್ ಇದ್ದಾಗ ಮಾಡಿದ್ದಂಥ ಕಾನೂನು ಇವತ್ತಿನ ಕೂಡ ಅವಶ್ಯಕತೆ ಇದೆ. ಎಷ್ಟೋ ಮಂದಿ ರೈತರ ಮನೆಗಳು ಇವತ್ತು ಕುಂಕಿಯಲ್ಲಿದೆ. ಎಷ್ಟೋ ಮಂದಿ ರೈತರ ತೋಟಗಳು, ಗದ್ದೆಗಳು ಕುಂಕಿಯಲ್ಲಿದೆ. ರೆಗ್ಯುಲರೈಸ್ ಮಾಡಲಿಕ್ಕೆ ಯಾವ ಕಾನೂನಿನ ತೊಡಕು ಇದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅನಾವಶ್ಯಕವಾಗಿ ಆ ಕಡತವನ್ನು ಪೆಂಡಿಗಿಟ್ಟಿದ್ದಾರೆ. ಡಾಕ್ಟರ್ ವಿ ಎಸ್ ಆಚಾರ್ಯರು ಅದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಅದನ್ನು ಕನಿಷ್ಠ 1 ಎಕರೆ ವರ್ಗಕ್ಕೆ 1 ಎಕರೆ ಆದರೂ ಕುಂಕಿ ಸಿಗುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಫಿಕೇಷನ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಅನುಷ್ಠಾನ ಮಾಡುವಂಥ ಮೊನ್ನೆ ಮುಖ್ಯಮಂತ್ರಿಗಳು ಪುತ್ತೂರಿಗೆ ಬಂದಿದ್ದಾಗ ಕುಂಕಿ ಹಕ್ಕನ್ನು ನಾವು ಮಾಡ್ತೇವೆ, ಎಲ್ಲ ಕಾನೂನು ರೆಡಿಯಾಗಿದೆ ಅಂತೇಳಿ ಹೇಳಿದರು. ವಿ ಎಸ್ ಆಚಾರ್ಯರು ಇದ್ದಾಗಲೇ ಕಾನೂನು ರೆಡಿಯಾಗಿದೆ, ಇವತ್ತಿನ ತನಕ ಅನುಷ್ಠಾನ ಆಗಲಿಲ್ಲ. ಇದು ನಮ್ಮ ದೌರ್ಭಾಗ್ಯ. ನಮ್ಮ ಎಮ್.ಎಲ್.ಎ ಅವರಿಗೆ ಕುಂಕಿಯ ಬಗ್ಗೆ ಮಾತನಾಡಲಿಕ್ಕೆ ಸ್ವರ ಇಲ್ವಾ, ಅವಕಾಶ ಇಲ್ವಾ, ಗೊತ್ತಿಲ್ವಾ, ಗೊತ್ತಿಲ್ಲ. ಸಂಜೀವ ಮಠಂದೂರರ ಬಗ್ಗೆ ಕೂಡ ನಾನು ಹೇಳಬೇಕಾಗ್ತದೆ. ಯಾಕೆಂದರೆ ನಾನು ಬಹಳಷ್ಟು ವರ್ಷಗಳಿಂದ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿಕೊಂಡು ಬಂದ. ಸಂಜೀವ ಮಠ 87ನೇ ಇಸ್ವಿಯಲ್ಲಿ ಇಲ್ಲಿ ಮಂಡಲ ಪಂಚಾಯತ್ ಜಿಲ್ಲಾ ಪರಿಷತ್ತಿಗೆ ಓಟಿಗೆ ನಿಲ್ಲುವಾಗ ಮಾಧವ ಗೌಡರನ್ನು ನಿಲ್ಲಿಸಿದ್ದೆವು, ಕೆ ಆರ್ ಲಕ್ಷ್ಮಣಗೌಡರನ್ನು ನಿಲ್ಲಿಸಿದ್ದೆವು, ಕೃಷ್ಣ ನಾಯ್ಕರನ್ನು ನಿಲ್ಲಿಸಿದ್ದೆವು, ಶಕುಂತಲ ಶೆಟ್ಟರನ್ನು ನಿಲ್ಲಿಸಿದ್ದೆವು. ಆ ಚುನಾವಣೆಯಲ್ಲಿ ನಾವೆಲ್ಲರೂ ಸೋತರೂ ಕೂಡ ಇಲ್ಲಿ ಡಿ ವಿ ಸದಾನಂದರನ್ನು ಪ್ರಥಮ ಬಾರಿಗೆ ಎಮ್.ಎಲ್.ಎ ಕ್ಯಾಂಡಿಡೇಟ್ ಅಂತೇಳಿ ಆಯ್ಕೆ ಮಾಡಿದ ನಂತರ ಸಂಜೀವ ಮಠಂದೂರು ಬಿ ಜೆ ಪಿಗೆ ಸೇರಿದರು. ಆಗ ಸಂಜೀವ ಮಠಂದೂರು ಡಿ ವಿ ಸದಾನಂದರ ಭಾವ ಆಗಿದೆ, ಆದ ಕಾರಣ ಬಂದು ಸೇರಿದರು. ಇಲ್ಲದಿದ್ದರೆ ಅವರು ದಳದಲ್ಲಿ ಸಂಜೀವ ಮಠಂದೂರು. ನಾನೊಂದು 12 ಸರ್ತಿ ಹೋಗಿದ್ದೇನೆ ಅವರ ಮನೆಗೆ, ಮಾಧವ ಗೌಡರನ್ನು ತಪ್ಪು. ಅವರು ನಮ್ಮೊಟ್ಟಿಗೆ ಬಂದಿರಲಿಲ್ಲ, ನಾನು ದಳ ಅಂತ ಹೇಳ್ತಾರೆ. ಕೆ ಆರ್ ಲಕ್ಷ್ಮಣಗೌಡರು ಮತ್ತೆ ದಳಕ್ಕೆ ಹೋದರು. ದಂಬೆಗೋಡಿ ಮಾಧವಪುರ ಇದ್ದು ಭಾರಿ ಪವರ್ಫುಲ್ ಎಮ್.ಎಲ್.ಎ ನಮಗೆ ಮಡಿಕೇರಿಯಲ್ಲಿ. ಅವರು ಡಿ ವಿ ಅವರ ಜೊತೆಯಲ್ಲಿ ಎಮ್.ಎಲ್.ಎ ಆಗಿದ್ದರು, ಸುದೀನ ಅಂತ. ಅವರು ಮತ್ತೆ ಡಿ ವಿ ದೇವೇಗೌಡರೊಟ್ಟಿಗೆ ಹೋದರು. ಡಿ ವಿ ಸದಾನಂದರು ಕೂಡ ಒಂದು ಹಂತದಲ್ಲಿ ಜನತಾ ದಳಕ್ಕೆ ಹೋಗುವವರು ಇದ್ದರೂ ಆ ವಿಚಾರ ನಮಗೆ ಗೊತ್ತಾಗಿ ರಾಮಭಟ್ರ ಮನೆಯಲ್ಲಿ ಅವರನ್ನು ಕರೆದು ಕೂತ್ಕೊಳ್ಳಿಸಿ, ನೀವು ಎಷ್ಟು ಮಾತ್ರ ಇಲ್ಲಿಂದ ಹೋದರೆ ನೆಕ್ಸ್ಟ್ ನೀವು ಎಮ್.ಎಲ್.ಎ ಆಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿದ ನಂತರ ಅವರು ಬಿ ಜೆ ಪಿಯಲ್ಲಿ ಉಳ್ಕೊಂಡರು. ಅದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅಲ್ಲ, ಅದು ವಾಸ್ತವವಾಗಿ ನನಗೆ ಗೊತ್ತಿದೆ, ರಾಮಭಟ್ರಿಗೆ ಗೊತ್ತಿದೆ. ದೊಡ್ಡದು ಮಾತಾಡ್ತಾರೆ ಇಲ್ಲಿ ಭಾಷಣದಲ್ಲಿ.
ನನ್ನ ಮೇಲೆ ಹಲ್ಲೆ ಆಗಿತ್ತು. ಆ ಹಲ್ಲೆಗೆ ಇವರು ಏನು ಮಾಡಿದರು? ಹಲ್ಲೆ ಆದದ್ದು ಕೋರ್ಟ್ ಕೇಸ್ ಆಗಿದ್ದಾರೆ. ಇವರು ಏನೂ ಮಾಡಲಿಲ್ಲ. ಕೋರ್ಟ್ನಲ್ಲಿ ಮತ್ತೆ ನನ್ನ ಮಿತ್ರರು ಬಂದು ಓಡ್ತಿ ಕೇಸ್, ಅವರು ನಮ್ಮ ವೈಯಕ್ತಿಕವಾದ ನಿಷ್ಠ ಓಡ್ತಿ ಕೇಸ್ ವಿಡ್ರಾ ಮಾಡಿದ್ರು. ಅವರು ಕೊಚ್ಚಿಕೊಡ್ತಾರೆ ಬೋರ್ಕರ ಮೇಲೆ ಹಲ್ಲೆ ಆದದ್ದು. ನನಗೆ ಹಲ್ಲೆ ಮಾಡಿದವರು ಯಾಕೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಏನೇನು ಅಂತ ಹೇಳೋದು ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಈ ರೀತಿಯಲ್ಲಿ ಇವತ್ತು ನಮ್ಮ ಪುತ್ತೂರಿನ ಕೆಲವು ವಿಚಾರಗಳನ್ನು ನಾನು ಬರವಣಿಗೆಯಲ್ಲಿ ಕೊಟ್ಟಿದ್ದೇನೆ. ಎಲ್ಲವನ್ನು ಕವರ್ ಮಾಡಿದ್ದೇನೆ. ಸರ್, ಈಗ ಅರುಣ್ ಕುಮಾರ್ ಪುತ್ತಿಲ ಬಗ್ಗೆ ಸಮರ್ಥ ಅಭ್ಯರ್ಥಿಯ ಎನ್ನುವ ಬಗ್ಗೆ ನನ್ನ ಇದಲ್ಲ, ಪ್ರಶ್ನೆ ಇಲ್ಲ. ನೀವೆಲ್ಲ ಬಿ ಜೆ ಪಿಯಲ್ಲಿದ್ದವರು, ಒಟ್ಟು ಸಂಘ ಪರಿವಾರ RSS ಬಿ ಜೆ ಪಿಯಲ್ಲಿದ್ದವರು. ಅರುಣ್ ಕುಮಾರ್ ಪುತ್ತಿಲ ಬಿ ಜೆ ಪಿ ಆಗಲಿ ಸಂಘ ಪರಿವಾರದ ಸದಸ್ಯ ಕೂಡ ಅಲ್ಲ. ಹೀಗಿರುವಾಗ ಅರುಣ್ ಕುಮಾರ್ ಪುತ್ತಿಲರನ್ನೇ ನೀವು ಯಾಕೆ ಆಯ್ಕೆ ಮಾಡಬೇಕಾಯಿತು? ಅರುಣ್ ಕುಮಾರ್ ಪುತ್ತಿಲರು BJPಯ ಸದಸ್ಯರು, ಹೌದು, ಸದಸ್ಯರು ಅಲ್ಲ, ಅವರಲ್ಲ ಅಂತ ಹೇಳ್ತಾರೆ. ಯಾರು? ಬಿ ಜೆ ಪಿಯವರು. ಅಯ್ಯೋ, ನನ್ನನ್ನೇ ಅಲ್ಲ ಅಂತೇಳಿ ಹೇಳ್ತಾರೆ ಅವರು. ನಾನು BJPಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ನಾನು ಸಾವಿರಾರು ಮಂದಿಯನ್ನು ಮೆಂಬರ್ ಮಾಡಿದವ, ಸಾವಿರಾರು ಮಂದಿಯನ್ನು, ನಿಮಗೆ ಗೊತ್ತಿಲ್ಲ, ನಾನು ಸಾವಿರಾರು ಜನರನ್ನು ಮೆಂಬರ್ ಮಾಡಿದವ, ಜಿಲ್ಲಾ BJP ಅಧ್ಯಕ್ಷ ಆಗಿದ್ದವ. ಕೊನೆಯ ಹಂತದಲ್ಲಿ ಏನು ನಡೀತು ಅಂತೇಳಿ ನಿಮಗೆ ಗೊತ್ತಿಲ್ಲ. ನನ್ನನ್ನೇ BJPಯ ಸದಸ್ಯನನ್ನಾಗಿ BJPಯವರು ಮಾಡಲಿಲ್ಲ. ಇವತ್ತು ನಿಮಗೆ ಗೊತ್ತಾ? ನನ್ನನ್ನೇ ಅಷ್ಟು ವರ್ಷ BJPಗೆ ಬೇಕಾಗಿ ದುಡಿದವನನ್ನೇ ರಾಮ್ ಭಟ್ರನ್ನೇ BJPಯ ಮೆಂಬರ್ ಮಾಡಲಿಲ್ಲ. ಅವರು ನನ್ನ ಹತ್ರ ಕೇಳಿದ್ರು, ಅಲ್ಲ ಮಾರೇ, ಮೆಂಬರ್ಶಿಪ್ಪಿನಂತ ಫೈಲ್ ಎಲ್ಲ ಬರಲಿಲ್ವಾ, ರಿಸಿಪ್ಟ್ಸ್ ಬರಲಿಲ್ವಾ, ನನ್ನನ್ನು ಯಾರು ಕೇಳಿಕೊಂಡು ಬರಲಿಲ್ಲ, ನನ್ನನ್ನೇ ಮೆಂಬರ್ ಮಾಡಲಿಲ್ಲ ಮಾರೇ, ಒಂದ್ಸರ್ತಿ ಹೇಳಿಬಿಡು ಅಂತ ಹೇಳಿದ್ರು. ನಾನು ಮತ್ತೆ ಹೇಳಿದೆ ನಗರದ ಕಾರ್ಯಕರ್ತರಿಗೆ, ಮತ್ತೆ ಹೋಗಿ ಮೆಂಬರ್ ಮಾಡಿದರು. ನಾನು ಆಗ DV ಅವರು ರಾಜ್ಯ ಉಪಾಧ್ಯಕ್ಷರು ಎಲ್ಲ ಆಗಿದ್ದರು. DV ಅವರು ಮೊದಲು ಅದು ಜಿಲ್ಲೆಯಲ್ಲಿ ಒಂದು ನಿರ್ಣಯ ಆಯಿತು. ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರು ಅವರವರ ಬೂತಿನಲ್ಲಿ ಶುರುವಿಗೆ ಮೆಂಬರ್ ಮಾಡಬೇಕು. ಹೆಚ್ಚಿನ ಲೀಡರ್ಗಳೆಲ್ಲ ಮೇಲಿನಿಂದ ನಿಯುಕ್ತಿ ಆಗ್ತಾರೆ. ಅಲ್ಲಿ ಅವರಿಗೆ ಬೂತಿನಲ್ಲಿ ಅವರಿಗೆ ಮಾನ್ಯತೆ ಇರೋದಿಲ್ಲ. ಬೂತ್ ಮಟ್ಟದಲ್ಲಿ ಅವರಿಗೆ ರೆಕಾಗ್ನಿಷನ್ ಇಲ್ಲದಿದ್ದರೆ ಅವರು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಬರೋದು ಎಂಥದಕ್ಕೆ? ಅದಕ್ಕೆ ಬೇಕಾಗಿ ಬೂತ್ ಮಟ್ಟದಲ್ಲಿ ನಿರ್ಣಯ ಮೆಂಬರ್ ಆಗಬೇಕು ಅಂತ ಹೇಳುವಂಥದ್ದನ್ನು ಇದೇ DV ಸದಾನಂದರು ಹೇಳಿದರು ಮೀಟಿಂಗ್ನಲ್ಲಿ. ನಾನು ನನ್ನ ಬೂತಿನಲ್ಲಿ ನನ್ನ ಕೈ ಕೆಳಗೆ ಇದ್ದಂಥ ಎಲ್ಲ ಕಾರ್ಯಕರ್ತರ ಹತ್ರ ಕೇಳುವಾಗ, ಸರ್, ನೀವು ಜಿಲ್ಲಾ ಮಟ್ಟದಲ್ಲಿ ಇರುವವರು, ನಾವು ನಿಮ್ಮನ್ನು ಮೆಂಬರ್ ಮಾಡೋದು ಹೇಗೆ? ನಮಗೆ ಇಲ್ಲಿ ಗ್ರಾಮದಲ್ಲಿರುವ ಸದಸ್ಯರನ್ನು ಮಾತ್ರ ಮೆಂಬರ್ ಮಾಡಲಿಕ್ಕೆ ಹೇಳಿ, ನೀವು ಎಂಥದ್ದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಮೆಂಬರ್ ಆಗಬೇಕು. ತಾಲೂಕಿನವರು ನನ್ನನ್ನು ಕೇಳಲಿಲ್ಲ ಮೆಂಬರ್ ಆಗಬೇಕು ಅಂತೇಳಿ, ಜಿಲ್ಲೆಯವರು ಕೇಳಲಿಲ್ಲ ನನ್ನನ್ನು ಮೆಂಬರ್ ಆಗಲಿಕ್ಕೆ. ನನ್ನ ನಂತರ ಪ್ರತಾಪ್ ಸಿಂಹ ನಾಯಕರನ್ನು ಅಧ್ಯಕ್ಷ ಮಾಡಿದ್ದು ನಾನು ನಿವೃತ್ತಿ ತಗೊಂಡೆ ರಾಜಕೀಯದಿಂದ, ಮನೆಯಲ್ಲಿ ಕೂತಿದ್ದೇನೆ. ನಂತರ ರಾಮ್ ಭಟ್ರು ಶಕುಂತಲ ಶೆಟ್ಟರ ಪ್ರಕರಣ ಆಯಿತು. ನನ್ನನ್ನು ಹೊರದಬ್ಬಲಿಕ್ಕೆ ವ್ಯವಸ್ಥಿತವಾಗಿ ಸಂಚು ಮಾಡಿ BJPಯಿಂದ ಶಕುಂತಲ ಶೆಟ್ಟರನ್ನು ಅಭ್ಯರ್ಥಿ ಮಾಡಿದಾಗ ರಾಮ್ ಭಟ್ರು ಕರೆದು ಹೇಳಿದರು, ನನ್ನ ಮರ್ಯಾದೆ ಹೋಗ್ತದೆ, BJP ಪಾರ್ಟಿ ಲಗಡಿ ಹೋಗ್ತದೆ, ನೀನು ಸ್ವಸ್ಥ ಕೂತ್ಕೊಂಡ್ರೆ ಆಗೋದಿಲ್ಲ, ನೀನು ಬರಬೇಕು ಅಂತ ಹೇಳಿದರು. ಅದಕ್ಕಾಗಿ ರಾಮ್ ಭಟ್ರು ಕರೆದದ್ದಕ್ಕೆ ಬಂದು ಶಕುಂತಲ ಶೆಟ್ಟರೊಟ್ಟಿಗೆ ಸ್ವಾಭಿಮಾನಿ ವೇದಿಕೆಯ ನಿರ್ಮಾಣ ಮಾಡಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಪರಿಸ್ಥಿತಿ ಬಂತು. ಶಕುಂತಲ ಶೆಟ್ಟರನ್ನು ಇಳಿಸಲಿಕ್ಕೆ ಆಗಲೂ ನಾನೇ ಸೂಚನೆ, ಅನುಮೋದನೆ ಶಕುಂತಲ ಶೆಟ್ಟರ ಪರವಾಗಿ. ಈಗಿನ BJP ಅಭ್ಯರ್ಥಿ ಯಾರು? ಈಗಿನ BJP ಅಭ್ಯರ್ಥಿ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿ, ಯಾರು ರಬ್ಬರ್ ಸ್ಟ್ಯಾಂಪ್? ಪ್ರಭಾಕರ ಭಟ್. ಇಡೀ ಜಿಲ್ಲೆ ಪ್ರಭಾಕರ ಇಡೀ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ವ್ಯವಸ್ಥೆಯನ್ನು ರಾಜಕೀಯವಾಗಿ ಹಾಳು ಮಾಡಿದ್ದೇ ಪ್ರಭಾಕರ ಭಟ್. ಸರಿ, BJP ಈಗ ಜಿಲ್ಲೆಯಲ್ಲಿ ಹಾಳು ಮಾಡಿದ್ದು ಪ್ರಭಾಕರ ಭಟ್ ಅಂತ ಹೇಳ್ತೇವೆ. ಈಗ ಕಳೆದ ಸಲ ಸಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದವರು ಪ್ರಭಾಕರ ಭಟ್, ನಿಮ್ಮ ಅವರು ಅದರಲ್ಲಿ ಪಾಸ್ ಆಗಿದ್ದಾರಲ್ಲ, ಒಬ್ಬರ ಕಳ್ಸಕ್ತಿ. ಈಗ ನಳಿನ್ ಕುಮಾರ್ ಬಗ್ಗೆ ಹೇಳಿದ್ದಾರೆ, ಅವರು ಸಹ ಯಾರನ್ನು ಕೇಳದೆ ಮಾಡಿದ ಅಭ್ಯರ್ಥಿ, ಸುಮಾರು 3 ಲಕ್ಷದಲ್ಲಿ ಅಂತರದಲ್ಲಿ ಗೆದ್ದಿದ್ದಾರಲ್ಲ. ಆಗ ಎಲ್ಲರಿಗೆ ಈ ನೋವುಗಳು ಆಗಿರಲಿಲ್ಲ. ಹಾಗೆ ಎಲ್ಲ ಕಾರ್ಯಕರ್ತರು ನಾವೆಲ್ಲ ನೋವು ನುಂಗಿಕೊಂಡು ಅದನ್ನು ಹೊರಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲದ ಸುಸ್ತಾಗುತ್ತಿತ್ತು. ಹೊರಗೆ ಹೇಳಿ ಪಾರ್ಟಿಗೆ ಡ್ಯಾಮೇಜ್ ಮಾಡಬಾರ್ದು ಅಂತ ಒಳಗಿನ ಮನೆಯೊಳಗಿನ ಗುದ್ದಾಟಗಳನ್ನು ಹೊರಗೆ ಹೇಳಿ ಅಲ್ವಾ, ನಾವು ಹೊರಗೆ ಹೇಳಿ ನಮ್ಮನ್ನು ನಾವು ಸರದು ಮಾಡಿಕೊಂಡ್ರೆ ಶತ್ರುಗಳಿಗೆ ಲಾಭ ಆಗ್ತದೆ, ಕಾಂಗ್ರೆಸ್ಸಿಗೆ ಲಾಭ ಆಗ್ತದೆ ಅಂತ ಹೇಳುವಂಥ ಹೆದರಿಕೆಯಲ್ಲಿ ಸ್ವಸ್ಥಗೊಳ್ಳುತ್ತದೆ. ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಅನ್ನೋ ಆರೋಪ ಇದೆ. ಇದು ನಿಜ? ಅವರನ್ನು ಅಧ್ಯಕ್ಷ ಮಾಡಿದ್ದು ಯಾಕೆ ಗೊತ್ತಾ?
ಉತ್ತರ ಕರ್ನಾಟಕದ ಯಾವುದೇ ನಾಯಕರುಗಳನ್ನು ಅಧ್ಯಕ್ಷ ಮಾಡಿದರೆ ಅವರು ಸಾಕಷ್ಟು ಲ್ಯಾಂಡ್ ಮಾಫಿಯಾ, ಲಿಕ್ಕರ್ ಮಾಫಿಯಾ, ಮೈನ್ಸ್ ಮಾಫಿಯಾ, ಸಕ್ಕರೆ ಮಾಫಿಯಾ, ಹೊಯ್ಗೆ ಮಾಫಿಯಾಗಳಿಂದ ಬೆಳೆದು ಬಂದು ಕೋಟ್ಯಾಧೀಶರಾಗಿ ಇರುವಂಥವ್ರು. ನಳಿನ್ ಕುಮಾರ್ ಕಟೀಲ್ ಹಾಗೆ ಅಷ್ಟು ಅಂಥವ್ರು ಅಲ್ಲ, ಸಾಮಾನ್ಯ ನಮ್ಮ ವರ್ಗದ ಜನರು, ಒಬ್ಬ ಮಾತುಗಾರ ಅಷ್ಟೇ ಹೊರತು, ಭಾಷಣಕಾರ ಅಷ್ಟೇ ಹೊರತು, ಒಬ್ಬ ಸಾಮಾನ್ಯ ಸಂಘದ ಕಾರ್ಯಕರ್ತ ಅಷ್ಟೇ ಹೊರತು ಕೋಟ್ಯಾಧೀಶ ಅಲ್ಲ. ಈಗೇನು ಶ್ರೀಮಂತ ಆಗಿದ್ದಾರೆ ಅದು ಗೊತ್ತಿಲ್ಲ, ಹಾಗಿದ್ರೆ ನಿಮಗೆ ಗೊತ್ತಾಗ್ತದೆ. ಈಗ ಡಿ ವಿ ಸದಾನಂದರನ್ನು ಚುನಾವಣೆಯ ಸಂದರ್ಭದಲ್ಲಿ 91ನೇ ಇಸ್ವಿಯಲ್ಲಿ 92ನೇ ಇಸ್ವಿಯಲ್ಲಿ ಅವರ ಮನೆಗೆ ಹೋಗಿ ಕರ್ಕೊಂಡು ಬರುವಾಗ ಯಾಲ್ಸೂರು ಸಿಂಡಿಕೇಟ್ ಬ್ಯಾಂಕಿನಲ್ಲಿ 5 ಲಕ್ಷ ಓವರ್ ಡ್ಯೂ, BLD ಬ್ಯಾಂಕಿನಲ್ಲಿ 3 ಲಕ್ಷ ಓವರ್ ಡ್ಯೂ, ಮಂಡೆಕೋಲು CA ಬ್ಯಾಂಕಿನಲ್ಲಿ 3 ಲಕ್ಷ ಓವರ್ ಡ್ಯೂ ಸ್ಥಿತಿಯಲ್ಲಿದ್ದವರನ್ನು ನೋ ಡ್ಯೂ ಮಾಡಿಸಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ BJP ಪ್ರಯತ್ನ. ಈಗ ಈ ನೀತಿಯಿಂದಾಗಿ ನೀವು ಟೋಟಲ್ BJPಯಲ್ಲೇ ಇದ್ದ ಕಾರಣಕ್ಕೆ ಇರ್ತದೆ. ಟೋಟಲ್ ಈ ವಿದ್ಯಮಾನದಿಂದ ಕಾಂಗ್ರೆಸ್ಗೆ ಲಾಭ ಆಗೋದಿಲ್ಲ. ಈ ಸತ್ಯ ಆಗಲಿಕ್ಕಿಲ್ಲ, ಕಳೆದ ಸತ್ಯ ಆಗಿದ್ದು ನಿರ್ಮಾಣ ಆಗಿದೆ. BJPಗೆ ಮತ ಹಾಕಿದ್ರೆ ಕಾಂಗ್ರೆಸ್ಗೆ ಲಾಭ ಆಗ್ತದೆ ಅಂತೇಳಿ ಪ್ರಭಾಕರ ಭಟ್ರೆ ಹೇಳ್ತಾ ಇದ್ದಾರೆ. BJPಗೆ ಹಾಕದಿದ್ರೂ ತೊಂದರೆ ಇಲ್ಲ. ಅವರ ಮೊನ್ನೆ ಡಯಲಾಗ್ ನನಗೆ ಗೊತ್ತಾಯಿತು, ಒಬ್ಬರು ಕಾರ್ಯಕರ್ತರಿಗೆ ಏನು ಹೇಳಿದರು ಅಂತ ಹೇಳಿದರೆ, ಎಷ್ಟು ಮಾತ್ರಕ್ಕೂ ಅರುಣಕುಮಾರ ಪುತ್ರರನ್ನ ಬ್ಯಾಟ್ ಚಿಹ್ನೆಗೆ ಓಟು ಕೊಡಬೇಡಿ, ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿಗೆ ಕೊಟ್ಟರೂ ತೊಂದರೆ ಇಲ್ಲ, BJPಗೆ ಕೊಡದಿದ್ದರೂ ತೊಂದರೆ ಇಲ್ಲ ಅಂತೇಳಿ ಹೇಳಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಕೊಟ್ಟರೂ ತೊಂದರೆ ಇಲ್ಲ, ಅರುಣಕುಮಾರ ಪುತ್ತಿಲನಿಗೆ ಓಟು ಕೊಡಬೇಡಿ ಅಂತೇಳಿ ಪ್ರಭಾಕರ್ ಭಟ್ರು ಹೇಳಿದ್ದಾರೆ. ಇವಾಗ ಅರುಣ್ ಪುತ್ತಿಲ ಗೆದ್ದರೆ ಪ್ರಭಾಕರ್ ಭಟ್ರ ನಾಯಕತ್ವದ ಕೊನೆ ಆಗ್ತದೆ ಅನ್ನುವಂಥ ಭಯ. ಅವರು ಎಲ್ಲಿ ನಾಯಕರಾಗಿದ್ದಾರೆ? ಈಗ ನಾವು ಭ್ರಮೆಯಲ್ಲಿದ್ದೇವೆ. ಅವರಿಗೆ ಸಂಘದಲ್ಲಿ ಜವಾಬ್ದಾರಿ ಇಲ್ಲ, ಸಂಘದಿಂದ ಹೊರಗೆ ಹಾಕಿದ್ದಾರೆ. ಸಂಘದ ಯಾವುದೇ ಜವಾಬ್ದಾರಿ ಇಲ್ಲ ಅವರಿಗೆ. ಸಂಘದ ಜವಾಬ್ದಾರಿ ಯಾರಿಗೆ ಅಂತೇಳಿ ಹೇಳಿ. ಸಂಘದ ಜವಾಬ್ದಾರಿ ಇರುವವರು ಪ್ರಕಾಶ್ ಅಂತೇಳಿ, ಅವರು ಹೊಸದಿ ಕಂತದ CEO. ಇವರಿಗೆ ಜವಾಬ್ದಾರಿ ಇಲ್ಲ. ಇವರ ಜವಾಬ್ದಾರಿಯನ್ನು ಶಕುಂತಲಾ ಶೆಟ್ಟಿ ಪ್ರಕರಣ ಆದ ನಂತರ ಮತ್ತೆ ತೆಗೆದು ಹೊರಗಿಟ್ಟಿದ್ದಾರೆ. ನಾನು ನಿಲ್ಲುವುದಿಲ್ಲ ರಾಮಭಟ್ರೆ, ನಾನು ವೈಯಕ್ತಿಕವಾಗಿ ಆರ್ಥಿಕವಾಗಿ ಸೋತಿದ್ದೇನೆ, ಸುಮಾರು 30 ವರ್ಷ ಕೆಲಸ ಮಾಡಿದ್ದೇನೆ, ನಾನು ನಿಲ್ಲುವುದಿಲ್ಲ ಅಂತೇಳಿ ಮನೆಯಲ್ಲಿ ಕೂತವನನ್ನು ಮಾಣಿ ಕ್ಷೇತ್ರದಿಂದ ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿ ತಂದು, ಆಗಲೂ ನಾನು ಹೇಳಿದೆ ರಂಗಮೂರ್ತಿ ಇದ್ದಾನೆ, ರಂಗಮೂರ್ತಿ ಇಲ್ಲೇ ಅವನು ತಮ್ಮ ಸತೀಶ್ ಚಂದ್ರ ಇದ್ದಾನೆ, ಅವರನ್ನು ನಿಲ್ಲಿಸಿ ಅಂತೇಳಿ ಹೇಳಿದಾಗ, ಇಲ್ಲ ಪ್ರಭಾಕರ ಭಟ್ರು ಕೂಡ ಹೇಳಿದ್ದಾರೆ ನೀವು ನಿಲ್ಲಲೇಬೇಕು ಅಂತೇಳಿ ಒತ್ತಾಯ ಮಾಡಿ ನನ್ನನ್ನು ಆ ಕ್ಷೇತ್ರದಿಂದ ನಿಲ್ಲಿಸಿ, ನನ್ನ ಎದುರಾಳಿಯಾಗಿದ್ದಂಥ MS ಮಹಮ್ಮದನಿಗೆ 1 ಲಕ್ಷ ರೂಪಾಯಿಯನ್ನು ಕೊಟ್ಟು, ಎಷ್ಟು ಮಾತ್ರಕ್ಕೂ ನೀನು ಗೆಲ್ಲಬೇಕು, ಬೋರ್ಕರ್ ಗೆಲ್ಲಬಾರ್ದು ಅಂತ ಹೇಳುವಂಥದ್ದನ್ನು ಪ್ರಭಾಕರ ಭಟ್ರು. ಇದು ಒಳರಾಜಕೀಯ. ಉಪ್ಪಿನಂಗಡಿಯಲ್ಲಿ SDPI ಕಾರ್ಯಕರ್ತ ಒಬ್ಬ 250 ಓಟ್ ತಗೊಂಡವರಿಗೆ 25,000 ರೂಪಾಯಿ ಕೊಡಿಸಿದ್ದಾರೆ ಪಾಲೆ ಮಾತಾಡ್ತಾ. ಇದು BJPಯ ಪ್ರಭಾಕರ ಭಟ್ರ ರಾಜಕೀಯ, BJPಯ ರಾಜಕೀಯ. ಈ ರಾಜಕೀಯ ಅಂದರೆ ಅವರ ಗುಲಾಮರು ಮಾತ್ರ ಅವರಿಗೆ ಬೇಕು. ಈ ಸಲ SPJ ಪುತ್ತೂರಲ್ಲಿ ಇದರಲ್ಲೂ ಕೂಡ BJPಯ ಪಾತ್ರ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಇದನ್ನು ಪ್ರತಿಭಟಿಸುವಂಥ ಒಂದು ಯೋಚನೆ ಯಾಕೆ ಮಾಡ್ತಿದ್ದಾರೆ? ಕಾರ್ಯಕರ್ತರಿಗೆ ಗೊತ್ತಾಗಬೇಕಲ್ಲ. ನಾನು ಪ್ರತಿಭಟನೆ ಮಾಡಿದರೆ ಅವ್ರು ಬೋರ್ಕರ್ಗೆ ಬೋಡಿತನದ ಅವಕಾಶ ಕೊಡ್ಕೊಂಡು, ಮೊನ್ನೆ ಕೂಡ ಇವರಿಗೆ ಬೋಡಿತನದ ಅವಕಾಶ ಕೊಡ್ಕೊಂಡು ಏನು ಅವಕಾಶ? ಈಗ ಇಲ್ಲಿ ಪುತ್ತಿಲ ಎದುರು ನಿಂತರೂ ಓಕೆ, ಅದು ಒಂದು ಹಂತಕ್ಕೆ. ಆದರೆ ಇದರ ಪ್ರಾರಂಭ ಆಗೋದಕ್ಕೆ ಇಷ್ಟು ವರ್ಷ ಕಾಯಬೇಕಿತ್ತ ನೀವು? ಖಂಡಿತ ಪ್ರಾರಂಭ ಅವತ್ತಿನಿಂದ ಪ್ರತಿರೋಧ ಮಾಡಿದ್ರಿಂದ ನಾನು ಮನೆಯಲ್ಲಿ ಕೂತದ್ದು. ನಾನು ಪ್ರತಿರೋಧ ಮಾಡಿದ್ರಿಂದಾಗಿ ನನ್ನನ್ನು ಮನೆಯಲ್ಲಿ ಕೂತ್ಕೊಳಿಸಿದ್ದವರು. ನಾನು ಮನೆಯಲ್ಲಿ ಯಾಕಂದರೆ ವಿರೋಧ ಮಾಡಿದರೆ ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ. ಪಾರ್ಟಿಗೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ನಾನು ಮನೆಯಲ್ಲಿ ಕೂತೆ. ಮತ್ತು ವೈಯಕ್ತಿಕವಾಗಿ ನನ್ನ ಆರ್ಥಿಕ ಸ್ಥಿತಿಗತಿಗಳು ಭಾಳ ಹದಗೆಟ್ಟಿತ್ತು. ಇಲ್ಲಿಂದ 10 ಲಕ್ಷ ರೂಪಾಯಿ ಸಾಲದಲ್ಲಿ ಸಾಯ್ತಾ ಇತ್ತು. ಆ ಸಾಲವನ್ನು ಸಂದಾಯ ಮಾಡಲಿಕ್ಕೆ 4 ಎಕರೆ ಜಾಗೆಯನ್ನು ಮಾರಾಟ ಮಾಡಿ ಜನಾರ್ದನ ಭಟ್ರು ಒಬ್ಬರನ್ನು ಕರ್ಕೊಂಡು ಅವರಿಗೆ ಮಾರಾಟ ಮಾಡಿ ಸಾಲ ಸಂದಾಯ ಮಾಡಿ ಸತ್ತಬೇಕು. ಯಾವುದೇ ಸ್ಥಾನಮಾನಗಳಿಗೆ ಬೇಕಾಗಿ, ಸೀಟಿಗೆ ಬೇಕಾಗಿ ಯಾರ ಹಿಂದೆ ಕೂಡ ಬೇಡಲಿಕ್ಕೆ ಹೋಗಲಿಲ್ಲ. 84ನೇ ಇಸ್ವಿಯಿಂದ LD ಬ್ಯಾಂಕಿನಲ್ಲಿ, 82ನೇ ಇಸ್ವಿಯಿಂದ TABCMSನಲ್ಲಿ ಜವಾಬ್ದಾರಿ ತಗೊಂಡು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಅದನ್ನು ಲಾಭಕ್ಕೆ ತಂದು ನಿಲ್ಲಿಸುವಲ್ಲಿ ಗಣಪತಿ ಶೆಣೆಯವರು, ಜಯರಾಮ ರೈಗಳು, ಸೀತಾರಾಮಗೌಡರನ್ನೆಲ್ಲ ಅಧ್ಯಕ್ಷ ಮಾಡಿ ಅವರ ಬೆನ್ನ ಹಿಂದೆ ನಿಂತು ದುಡಿದು JR ಆಫೀಸು, DR ಆಫೀಸು, ರಿಜಿಸ್ಟ್ರಾರ್ ಆಫೀಸುಗಳಿಗೆಲ್ಲ ಓಡಾಟ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ತಂದು ಕೆಲಸ ಮಾಡ್ತಾ ಇದ್ದವನು. PLD ಬ್ಯಾಂಕಿನಲ್ಲಿ ಕೂಡ ಹಾಗೆ ನನ್ನ ಅವಧಿಯಲ್ಲಿ ರಾಷ್ಟ್ರಪತಿ ಪ್ರಶಸ್ತಿ ಸಿಕ್ಕಿತು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು PLD ಬ್ಯಾಂಕಿಗೆ ರಾಷ್ಟ್ರಪತಿ ಪ್ರಶಸ್ತಿ ಸಿಕ್ಕಿರುವಂಥದ್ದು ಪುತ್ತೂರು PLD ಬ್ಯಾಂಕಿಗೆ. ಅದು ನಾನು ಅಧ್ಯಕ್ಷ ಆಗಿದ್ದ ಅವಧಿಯಲ್ಲಿ. ಅದನ್ನು ಹೇಳಿಕೊಳ್ಳಿಕ್ಕೂ ಕೂಡ ನಮಗೆ ಬರುವುದಿಲ್ಲ.
ಆದರೆ ನಿಮ್ಮೆಲ್ಲರ ಮೌನ ಅವರನ್ನು ಬೆಳೆಸುತ್ತೆ. ಅವರ ಹೆಸರು ಅವರು ವಿಜಯಕುಮಾರ್ ಅಂತ ಹೇಳಿ ಸೊರಕೆ ಅವರು. ಪಾರ್ಟಿಯಲ್ಲಿ ನನ್ನ ಜವಾಬ್ದಾರಿ ಪಾರ್ಟಿಯಲ್ಲಿ ಅವರು ಹಿಂದೆ ಬಹಳಷ್ಟು ದುಡಿತಾ ಇದ್ದವರು. ಈಗ ನಮ್ಮ ಹಾಗೆ ತಟಸ್ಥರಾಗಿ ಮನೆಯಲ್ಲಿ ಕೂತ್ಕೊಂಡು ವಿಜಯಕುಮಾರ್ ಸೊರಕೆ. ವಿಜಯಕುಮಾರ್ ಸರ್, ವಿಜಯಶಂಕರ್ ಅಂತೇಳಿ ಅವರು ನಿವೃತ್ತ ಪ್ರಾಂಶುಪಾಲರಾಗಿ ದುಡಿತಾ ಇದ್ದರು. ಗುಡಿಪಾಡಿಯವರು ಮಹಾರಾಣಿ ಕಾಲೇಜು ಅದರ ಜೊತೆಗೆ ಕಾಲೇಜು ಶಿಕ್ಷಣ ಇಲಾಖೆ ಹೆಚ್ಚುವರಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೆ. ನಿಮ್ಮದೇನು ಪೋಸ್ಟ್ ಆಗಿದೆ? ನಾನು ಬಾಲಕೃಷ್ಣ ಬೂರ್ತಿ ನಿವೃತ್ತ ಅಲ್ಲ, ಈಗ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತನ್ನು ಹೊಂದಲಿಕ್ಕೆ ಅವಕಾಶ ಆಯಿತು. ಆಗ ನಾನು ಅಧ್ಯಕ್ಷ ಆಗಿದ್ದೆ. ನಂತರ ಜಿಲ್ಲಾ BJP ಅಧ್ಯಕ್ಷನು ಕೂಡ ಆಗಿದೆ. ಮಂಡಲ ಪ್ರಧಾನ ಮಂಡಲ 87ರಿಂದ 92 ತನಕ ಮಂಡಲ ಪ್ರಧಾನ ಆಗಿದೆ. ಜನತಾ ಬಜಾರ್ ಅಧ್ಯಕ್ಷ ಆಗಿದ್ದೆ 3 ವರ್ಷ. ಆಗ ವೀರಪ್ಪ ಮೊಯ್ಲಿಯವರ ಮೇಲೆ ವಿನಯಕುಮಾರ ಸೊರಕೆ ಅವರು ಮತ್ತು ವಿಜಯಕುಮಾರ್ ಶೆಟ್ಟಿ ಅವರು ಒತ್ತಡ ತಂದು ಬೋರ್ಡನ್ನೇ ಸುಪರಿಸಿದ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.